ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡುವುದಾಗಿ ಈಗಾಗಲೇ ಘೋಷಿಸಿದೆ. ಇದರ ನಡುವೆ ಸಿದ್ದರಾಮಯ್ಯ ನಾವು ಮಾಡುತ್ತೇವೆ ಎಂದು ಹೊರಟಿದ್ದಾರೆ. ಮತ್ತಷ್ಟು ಸಮಸ್ಯೆಗಳನ್ನ ಯಾಕೆ ಅವರು ಸೃಷ್ಟಿ ಮಾಡುತ್ತಿದ್ದಾರೋ ಗೊತ್ತಿಲ್ಲ. ನೀವು ಬಿಜೆಪಿಯನ್ನ ದೂರುತ್ತೀರಿ. ಸಚಿವ ಸಂಪುಟದಲ್ಲಿ ಆಗುವ ಗಲಾಟೆಗೆ ಬಿಜೆಪಿ ಕಾರಣನಾ ಎಂದು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಪ್ರಶ್ನಿಸಿದ್ದಾರೆ. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ನ್ಯಾಯಾಲಯ ಜಾತಿ ಗಣತಿಗೆ ಯಾರನ್ನೂ ಒತ್ತಾಯ ಮಾಡುವಂತಿಲ್ಲ ಎಂದು ಹೇಳಿದೆ. ಕಾಂತರಾಜ್ ವರದಿಗೆ 175 ಕೋಟಿ ರೂಪಾಯಿವರೆಗೆ ಖರ್ಚಾಗಿದೆ. ಇನ್ನೊಂದೆಡೆ ನಿಮ್ಮ ಹೈಕಮಾಂಡ್ ಕಾಂತರಾಜ್ ವರದಿ ಬೇಡ ಎಂದು ಹೇಳಿತ್ತು. ಈಗ ಮತ್ತೆ 200-300 ಕೋಟಿ ರೂಪಾಯಿ ಯೋಜನೆ ಹಾಕಿದ್ದೀರಿ. ರಾಜ್ಯದಲ್ಲಿ ಶಿಕ್ಷಕರ ಪರಿಸ್ಥಿತಿ ಏನಾಗಿದೆ ಗೊತ್ತಾ ಎಂದು ಕೋಟಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಲಿಕ್ಕೆ ಈಗಾಗಲೇ ಘೋಷಣೆ ಮಾಡಿದೆ. ಅದರ ಮಧ್ಯದಲ್ಲಿ ನಾವು ಮಾಡ್ತೇವೆ ಅಂತ ಹೊರಟು ನೀವು ಮತ್ತಷ್ಟು ಸಮಸ್ಯೆಗಳನ್ನು ಯಾಕೆ ಸೃಷ್ಟಿ ಮಾಡ್ಕೊಳ್ತೀರೋ ನನಗೆ ಗೊತ್ತಿಲ್ಲ. ಉದಾಹರಣೆಗೆ BJP ನೀವು ದೂರ್ತಾ ಇದ್ದೀರಿ. ಸಚಿವ ಸಂಪುಟದಲ್ಲಿ ಆದಂಥ ಗಲಾಟೆಗೆ BJP ಕಾರಣವ? ನಾನು ಹೇಳ್ತಾ ಇರೋದು, ಒಂದು ಸರ್ಕಾರವಾಗಿ, ಒಂದು ಸಚಿವ ಸಂಪುಟವಾಗಿ ಜಾತಿ ಗಣತಿಯ ಬಗ್ಗೆ ಏಕಮುಖದ ಅಭಿಪ್ರಾಯವನ್ನು ನೀವು ಹೊಂದಿದ್ರೆ ಆ ಪ್ರಶ್ನೆ ಬೇರೆ. ಯಾರೋ ಕೋರ್ಟಿಗೆ ಹೋಗ್ತಾರೆ, ಕೋರ್ಟ್ ಆದೇಶ ಕೊಡುತ್ತೆ ಏನಂದರೆ ಜಾತಿ ಗಣತಿ ಮಾಡಿ ಯಾರನ್ನೂ ಕೂಡ ಜಾತಿ ಗಣತಿಗೆ ಭಾಗವಹಿಸಬೇಕು ಅಂತ ನಿರ್ಬಂಧಿಸುವುದಿಲ್ಲ ಅಂತ ಹೇಳುತ್ತೆ. ಉದಾಹರಣೆಗೆ ಕಾಂತರಾಜ್ ವರದಿಯಲ್ಲಿ ನೀವು 175 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಕಾಂತರಾಜ್ ವರದಿ ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ಕೇಂದ್ರದಲ್ಲಿರುವ ನಿಮ್ಮ ಮುಖಂಡರು ಅಥವಾ ನಿಮ್ಮ ಹೈಕಮಾಂಡು ಬೇಡ ಅಂತ ಹೇಳ್ತಾ ಅನ್ನೋ ಕಾರಣಕ್ಕೆ ಅದನ್ನು ಬದಿಗಿಟ್ಟು ಕರ್ನಾಟಕ ರಾಜ್ಯದ 165-175 ಕೋಟಿ ರೂಪಾಯಿನ ವ್ಯಯ ಮಾಡಿ ಈಗ ಮತ್ತೊಂದು ನಾವು ಮಾಡ್ತೇವೆ ಅಂತೇಳಿ ಮತ್ತೊಂದು 200-300 ಕೋಟಿ ರೂಪಾಯಿ ಯೋಜನೆಯನ್ನು ನೀವು ಹಾಕ್ಕೊಂಡು ಮನೆಗೆ ಇವತ್ತು ಶಿಕ್ಷಕರ ಸ್ಥಿತಿ ಏನಾಗಿದೆ ಅಂದರೆ, ನಾನು ಯಾರ ಪರ ಯಾರ ವಿರುದ್ಧ ಅಲ್ಲ, ಸರ್ಕಾರಿ ಸಿಬ್ಬಂದಿಗಳು ಕೆಲಸ ಮಾಡಲೇಬೇಕು. ಅವರಿಗೆ ಹಬ್ಬ ಹರಿದಿನಗಳ ಬಗ್ಗೆಯೂ ನನಗೆ ಯೋಚನೆ ಇಲ್ಲ. ಬದಲಾಗಿ 57-58 ವರ್ಷ ಆದಂಥ ಅನಾರೋಗ್ಯ ಪೀಡಿತರಾದಂಥ ಬೆಡ್ ರೆಸ್ಟ್ನಲ್ಲಿರುವಂಥ ಶಿಕ್ಷಕರಿಗೂ ಕೂಡ ನಿಮ್ಮ ಮೇಲೆ ನಾವು ಕ್ರಮ ತಗೊಳ್ತೇವೆ ಅಂತೇಳಿ ನೀವು ಹಳೆಯ ಪಿಂಚಣಿ ಕೊಡ್ತೀವಿ ಅಂತ ಹೇಳಿದರೆ ಸರ್ಕಾರದಲ್ಲಿ ನೀವು ಓಡ್ ತಗೊಂಡ್ರಿ. ಹಳೆ ಪಿಂಚಣಿ ಮನೆ ಏನಾದರೂ ಮಾಡಿ ಈಗ ಅವರು ಬದುಕಲಿಕ್ಕೆ ಬಿಡದಿರುವಂಥ ಪರಿಸ್ಥಿತಿಗಳು, ಅವರು ನಿಮ್ಮ ಅನಾರೋಗ್ಯ ಪೀಡಿತರಿಗೆ, ವಯಸ್ಸಾದವರಿಗೆ ಮತ್ತು ಬೇರೆ ಬೇರೆ ಸಂಬಂಧವಿಲ್ಲದಿರುವಂಥ ಎಲ್ಲ ಇಲಾಖೆಯ ಸಿಬ್ಬಂದಿಗಳಿಗೆ ಮೇಲೆ ನೀವು ಮಾಡ್ತಿರುವಂಥ ಈ ಜಾತಿ ಗಣತಿ ಮಾಡ್ತಿರುವಂಥ ಒಂದು ಗೊಂದಲ ಇದೆಯಲ್ಲ, ಸಾಮಾನ್ಯವಾಗಿ ಎಲ್ಲ ಸೌಕರ್ಯ ಕೂಡ ಸರ್ಕಾರಿ ನೌಕರರಿಗೂ ಸಮಸ್ಯೆ ಉಂಟು ಮಾಡಿದೆ. ಅದರ ಜೊತೆಗೆ ಜಾತಿ ಗಣತಿ ಮಾಡಿ 100ಕ್ಕೆ 100 ಜಾತಿ ಗಣತಿಯನ್ನು ನೀವು ಮಾಡ್ತೇವೆ ಅಂತೇಳಿ ನಿಮಗೆ ವಿಶ್ವಾಸ ಇಲ್ಲ ಈಗ ನನಗೆ ಗೊತ್ತಿದ್ದಾಗ. ಯಾಕೆಂದರೆ ಮನೆಗೆ ಹೋದಾಗ ಇವತ್ತು ಉಪಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅನ್ನೋದು, ಸಚಿವ ಸಂಪುಟದಲ್ಲಿ ಬೇರೆ ಬೇರೆ ಸಮುದಾಯದ ಮುಖಂಡರು ಏನು ಹೇಳಿದ್ದಾರೆ ಅನ್ನೋದೆಲ್ಲ ನಾವು ಅರ್ಥ ಮಾಡಿಕೊಂಡ್ರೆ ಇದೊಂದು ವ್ಯರ್ಥ ಪ್ರಯತ್ನ ಅಂತ ಅನಿಸ್ಬಿಡುತ್ತೆ ನನಗೆ.